ತಮ್ಮ ಪ್ರಕಾರ ಈ ಶರಿಯತ್ ಕಾನೂನು ಮತ್ತು ಭಾರತೀಯ ಸಂವಿಧಾನ, ಸೊ ಇದರಲ್ಲಿ ಯಾವುದನ್ನು ತಾವು ಮೊದಲಾಗಿ ಚೂಸ್ ಮಾಡಿದ್ದೀರಾ? ಸಂವಿಧಾನವನ್ನು ಪ್ರೀತಿಸದಿದ್ದರೆ, ದೇಶವನ್ನು ಪ್ರೀತಿಸದಿದ್ದರೆ ಅವನು ಮುಸಲ್ಮಾನೇ ಆಗುವುದಿಲ್ಲ. ಆಗ ನೀವು ಹೇಳಿ, ಒಬ್ಬ ಮುಸಲ್ಮಾನ್ ಆಗಬೇಕಾದ್ರೆ ಏನಾಗಬೇಕು? ಇಷ್ಟೇ. ಈ ನನ್ನ ಪ್ರಶ್ನೆಯಲ್ಲೇ ಉತ್ತರಲ್ಲಿ ಅಡಗಿದೆ ಅಂತ ಹೇಳಿ ಕಾಣ್ತದೆ. ಅಲ್ಲಿ ಏನಾಗಿದೆ, ನೀನು ಹುಟ್ಟಿದ ಭೂಮಿಯನ್ನು ಪ್ರೀತಿಸದಿದ್ದರೆ ನೀನು ಮುಸಲ್ಮಾನ್ ಅಲ್ಲ. ಅರಬಿ ಭಾಷೆಯಲ್ಲಿ ಹೇಳುವುದು ಹುಬ್ಬುಲ್ ವತನ್ ಮಿನಲ್ ಈಮಾನ್. ನೀನು ಹುಟ್ಟಿದ ಭೂಮಿಯನ್ನು ಪ್ರೀತಿಸದಿದ್ದರೆ ನೀನು ಮುಸಲ್ಮಾನ್ ಅಲ್ಲ. ಹಾಗಿದ್ದ ಮೇಲೆ ನಾನು ಮುಸಲ್ಮಾನ್ ಆಗಬೇಕಾದ್ರೆ ಏನಾಗಬೇಕು? ಈ ಭೂಮಿಯನ್ನು ಪ್ರೀತಿಸಬೇಕು. ಈ ಭೂಮಿಯನ್ನು ನಾನು ಪ್ರೀತಿಸದಿದ್ದರೆ ನಾನು ಮುಸಲ್ಮಾನ್ ಅಲ್ಲ. ನಾವು ಪ್ರತಿಯೊಬ್ಬ ಮುಸಲ್ಮಾನ ಏನನ್ನು ತಿಳ್ಕೊಂಡು ಬದುಕ್ತಾನೆ? ಅಲ್ಲಾಹನಿಗೆ ದಾಸನಾಗಿ ಅಲ್ಲಾಹನ ಇಷ್ಟಾನುಸಾರ ಬದುಕಿ ಜೀವಿಸಿ ಇಷ್ಟಾನುಸಾರ ಸಾಯಬೇಕಂತ ಒಬ್ಬ ಮುಸಲ್ಮಾನ ಬಯಸ್ತಾನೆ. ನೀನು ಹಾಗೆ ಬದುಕಿ ಜೀವಿಸಿ ಸಾಯಬೇಕಾದರೆ ನೀನು ಹುಬ್ಬುಲ್ ವತನ್ ಮಿನಲ್ ಈಮಾನ್, ನೀನು ಹುಟ್ಟಿರುವ ಭೂಮಿಯನ್ನು ಪ್ರೀತಿಸಬೇಕು ಅಂತ ಹೇಳಿದಾಗ, ಇಲ್ಲಿ ನಾವು ಸಂವಿಧಾನವನ್ನು ವಿರೋಧಿಸಿದ್ರೆ ನಾವು ಭೂಮಿಯನ್ನು ವಿರೋಧಿಸಿದಾಗೆ ಆಗ್ಲಿಲ್ವಾ? ಸಂವಿಧಾನವನ್ನು ವಿರೋಧಿಸಿದಾಗೆ ಆಗ್ಲಿಲ್ವಾ? ಸೊ ಅದರಿಂದಾಗಿ ಸಂವಿಧಾನ ಮತ್ತು ಇಸ್ಲಾಂ ಎರಡು ಕಣ್ಣು. ಈ ಕಣ್ಣಾಗ್ಬೋದ ಈ ಕಣ್ಣಾಗ್ಬೋದ ಕೇಳಿದ್ರೆ ಉತ್ತರ ಆಗುದಿಲ್ಲ. ಎರಡು ಕಣ್ಣು ಇದ್ರೇನೆ ನಮಗೆ ಸಮರ್ಪವಾದ ದೃಷ್ಟಿ. ಆದ್ದರಿಂದ ಇದು ಎರಡೂ ಒಂದೇ ಕೋನದಲ್ಲಿ ಹೋಗ್ತದೆ. ನೀನು ಮುಸಲ್ಮಾನ್ ಆಗಬೇಕಾದ್ರೆ ನೀನು ಸಂವಿಧಾನವನ್ನು ಪ್ರೀತಿಸಬೇಕು, ಗೌರವಿಸಬೇಕು. ನೀನು ಮುಸಲ್ಮಾನ್ ಆಗಬೇಕಾದ್ರೆ ದೇಶವನ್ನು ಪ್ರೀತಿಸಬೇಕು. ಬಟ್ ಅಸದುದ್ದೀನ್ ಓವೈಸಿ ಹೇಳ್ತಾರೆ, ನನ್ನ ಕುತ್ತಿಗೆಗೆ ಚಾಕು ಇಟ್ಟರು ಕೂಡ ಭಾರತ್ ಮಾತಾ ಕಿ ಜೈ ಅಂತ ಹೇಳೋದಕ್ಕೆ ನಾನು ಮುಂದಾಗೋದಿಲ್ಲ. ಅಥವಾ ಮೊನ್ನೆಯಷ್ಟೇ ಸಜಿಪದಲ್ಲಿ ನಡೆದಿರುವಂತಹ ಘಟನೆ, ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ ಒಂದೇ ಒಂದು ಕಾರಣಕ್ಕೋಸ್ಕರ ಮಸೀದಿಯ ಮುಂದುಗಡೆ ಚಾಕು ಇರಿತಾ ಆಯಿತು. ಇದಲ್ಲದೆ ಮೈಸೂರಲ್ಲಿ ನಡೆದಿರುವಂತಹ ಘಟನೆಯಲ್ಲೂ ಕೂಡ ಪ್ರವಾದಿಯ ನಿಂದನೆ ಆಯಿತು ಅನ್ನುವಂತಹ ಕಾರಣಕ್ಕೋಸ್ಕರ ಸಂವಿಧಾನಕ್ಕಿಂತ ಹೆಚ್ಚಾಗಿ ನಮಗೆ ಶರಿಯತ್ ಕಾನೂನೇ ಮುಖ್ಯ ಅಂತ ಬಂತು. ಇದೆಲ್ಲವನ್ನ ಗಮನಿಸ್ತಾ ಹೋದ್ರೆ ತಾವು ಮಾತ್ರ ಈಗ ಸಂವಿಧಾನ ಅಂತ ಹೇಳ್ತಾ ಇದ್ದೀರಾ, ಮಿಕ್ಕಂತ ಮುಸ್ಲಿಮರು ಎಲ್ಲರೂ ಕೂಡ ಶರಿಯತ್ ಕಾನೂನೇ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಈ ನೆಲದಲ್ಲಿ. ನೋಡಿ, ಮುಸಲ್ಮಾನರ ಉಸಿರು ಅಂತ ಹೇಳಿದ್ರೆ ಯಾವುದು? ಕುರಾನ್ ಮತ್ತು ಶರಿಯತ್. ಅದು ಉಸಿರು. ಈ ಉಸಿರಾಗಿರುವ ಕುರಾನ್ ಅಲ್ಲಿ ಹೇಳ್ತಾರೆ, ಗೊತ್ತಾಯ್ತಾ, ನಮ್ಮ ಪವಿತ್ರವಾದಂತ ಒಂದು ಊರು ನಗರ ಯಾವುದು? ಮಕ್ಕ. ಮುಸಲ್ಮಾನರಿಗೆ ಪವಿತ್ರ ಯಾವುದು? ಮಕ್ಕ. ಮಕ್ಕವನ್ನು ಕುರಾನ್ ಅಲ್ಲಿ 3 ಹೆಸರಲ್ಲಿ ಕರೆದಿದ್ದಾರೆ. ಒಂದು ಬಕ್ಕ, ಇನ್ನೊಂದು ಮಕ್ಕ, ಇನ್ನೊಂದು ಉಮ್ಮುಲ್ ಕುರಾ ಅಂತ ಹೇಳಿ ಕರೆದಿದ್ದಾರೆ. ಇದರಲ್ಲಿ ಉಮ್ಮುಲ್ ಕುರಾ ಅಂದ್ರೆ ಏನು? ಮಕ್ಕವನ್ನು ಅಲ್ಲಾಹನು ಕರೀತಾನೆ ನಗರಗಳ ತಾಯಿ. ಮಕ್ಕ ಪ್ರದೇಶವನ್ನು ಅಲ್ಲಾಹನು ಏನು ಕರೆದಿದ್ದಾನೆ? ಉಮ್ಮುಲ್ ಕುರಾ ಅಂದ್ರೆ ನಗರಗಳ ತಾಯಿ. ಯಾರು ಕರೆಯುವುದು ಮಕ್ಕವನ್ನು ನಗರಗಳ ತಾಯಿ ಅಂತ? ಅಲ್ಲಾಹನು. ಕುರಾನಿನ ಮೂಲ ಯಾರು? ಅಲ್ಲಾಹನು. ಆ ಅಲ್ಲಾಹನು ಅಲ್ಲಿ ಕರೀತಾನೆ. ಇನ್ನು ನಮ್ಮ ಕುರಾನಲ್ಲಿ ಒಂದೊಂದು ವಾಕ್ಯಗಳಿಗೆ ಒಂದೊಂದು, ಅದು ಕುರಾನ್ನ ಎದೆ, ಅದು ಕುದಾವನ ಹಾರ್ಟ್, ಇದು ಕುರಾನ್ನ ಕಲೀಜ್ ಅಂತ ಹೇಳ್ತಾರೆ ಒಂದೊಂದು ಅಧ್ಯಾಯಕ್ಕೆ, ಗೊತ್ತಾಯ್ತಲ್ಲ. ಹಾಗೆ ಫಾತಿಯಾ ಅಂತೇಳಿ ಒಂದು ಸೂರತ್ ಇದೆ. ನಾವು ಆರಂಭ ಅದನ್ನು ಏನು ಹೇಳ್ತಾರೆ ಗೊತ್ತಾ? ಉಮ್ಮುಲ್ ಕುರ್ಆನ್ ಅಂತ ಹೇಳ್ತೇವೆ. ಅಂದ್ರೆ ಕುರ್ಆನಿನ ತಾಯಿ ಅಂತ. ಅಂದ್ರೆ ಅಲ್ಲಾಹನಿಗೆ ಮಿಗಿಲಾದವರು ಯಾರು ಇಲ್ಲ. ಆ ಅಲ್ಲಾಹನೇ ಒಂದು ಆಯತ್ತನ್ನು ಕುರಾನಿನ ತಾಯಿ ಅಂತ ಹೇಳ್ತಾನೆ. ಅಲ್ಲಾಹನು ಹೇಳ್ತಾನೆ ಒಂದು ನಗರವನ್ನು ನಗರಗಳ ತಾಯಿ ಅಂತ. ಅಲಂಕಾರಿಕ ಪದವಾಗಿ ಅಲ್ಲಾಹನೇ ತಾಯಿ ಅಂತ ಬಳಸಿರುವಾಗ, ಈ ಭೂಮಿಯಲ್ಲಿ ಜನಿಸಿ ಇಲ್ಲಿಯ ನೀರು ಕುಡಿದು ಇಲ್ಲಿಯ ಹವೆಯನ್ನು ಸೇರಿಸಿ ಈ ಬಹುಸಂಖ್ಯಾತ ಸಂಸ್ಕೃತಿಯ ಮಧ್ಯದಲ್ಲಿ ಇದ್ದು ಈ ದೇಶದಲ್ಲಿ ಹುಟ್ಟಿರುವುದೇ ಧನ್ಯ ಅಂತ ತಿಳ್ಕೊಂಡುವಂತ ಒಂದು ನಾನು ಈ ದೇಶವನ್ನು ತಾಯಿ ಅಂತ ಕರಿಬಾರ್ದ? ಕರಿಬಾರದು ಅಂತ ಯಾರು ಹೇಳ್ತಾರೆ ಅವರು ಬರೀ ನೀವು ಹೇಳಿದ್ದೀರಿ ದೇಶದ್ರೋಹಿ ಅಂತ. ಅಲ್ಲ, ಅದಕ್ಕೂ ಇನ್ನು ಪದವನ್ನು ಸೇರಿಸಿ ಅವನು ಧರ್ಮದ್ರೋಹಿ. ತಾಯಿ ಅನ್ನುವಂಥ ಪದವನ್ನು ಯಾಕೆ ಆ ರೀತಿಯಲ್ಲಿ ಅದನ್ನು ಒಂದು ವಿಚಾರವಾಗಿ ತಗೊಂಡು ಹೋಗ್ತೀರಿ? ತಾಯಿ ಅನ್ನುವ ಪದದ ಅರ್ಥ ಏನು? ಆ ರೀತಿ ಅವರು ಹೇಳಿದ್ದಾರೆ ಅಂತ ಹೇಳಿದರೆ ಅದೇ ಹೇಳುದು. ಈ ರೀತಿ ಅವರು ಹೇಳುವುದರಿಂದಾಗಿ ಇಲ್ಲಿ ಹಿಂದೂ ಬಾಂಧವರು ಮುಸಲ್ಮಾನರನ್ನು ದ್ವೇಷಿಸಲಿಕ್ಕೆ ಶುರು ಮಾಡ್ತಾರೆ, ಗೊತ್ತೈತಲ್ಲ. ಅವರಿಂದ ದೂರ ಆಗಬೇಕಾದ್ರೆ ನಾನು ಏನು ಹೇಳಿದ್ದೇನೆ ಅಂತ ಮಾತುಗಳು ಇಲ್ಲಿ ಮುಸಲ್ಮಾನರು ಹೆಚ್ಚು ಹೆಚ್ಚು ಹೇಳಬೇಕಾಗ್ತದೆ.